ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ಸಂಡೇ ಈವ್ನಿಂಗ್ ಆಲ್ಮೋಸ್ಟ್ ಒಂದು 5 ಗಂಟೆ ಆಗ್ತಾ ಬಂದಿದೆ. ಹೊರಗೆ ಫುಲ್ ಮಳೆ, ಇವತ್ತು ಫುಲ್ ಇಡೀ ದಿನ ಮಳೆ. ನಮಗೆ ಮನೇಲಿ ಕೂತ್ಕೊಂಡು ಸ್ವಲ್ಪ ಬೋರ್ ಆಗ್ತಾ ಇದ್ದಿತ್ತು. ಸ್ವಲ್ಪ ಎಲ್ಲಾದ್ರೂ ರೌಂಡ್ ಹೊಡೆದು ಬರುವ ಅಂತ ಹೊರಟಿದ್ದೀವಿ ಈಗ. ಸೊ ಎಲ್ಲಿ ಹೋಗ್ತಾ ಇದ್ದೇವಾ? ಹ್ಯಾಂಗಿಂಗ್ ಬ್ರಿಡ್ಜ್. ಹಾ, ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಮಾಸ್ಕ್ ಇರ್ಲಿ. ಮಾಸ್ಕ್ ಆವಾಜ್ ಬರುತ್ತೆ. ಸೊ ಅಮ್ಮ ಕೂಡ ಇದ್ದಾರೆ. ಅಮ್ಮ, ಎಲ್ಲರಿಗೂ ಒಂದು ಹಾಯ್ ಹೇಳಿ. ಹಾಯ್, ಎಲ್ರಿಗೂ ಹಾಯ್. ಸೊ ಇವಾಗ ನಾವು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅಲ್ಲಿ ಹೋಗ್ತಾ ಇದ್ದೇವೆ. ಸೊ ಮೊದಲು ನಾವು ಸುಮಾರು ಸಲ ಹೋಗಿದ್ದೇವೆ, ಬಟ್ ಈ ಕೊರೋನಾ ನಂತರ ಎಲ್ಲ ಮತ್ತೆ ಹೋಗ್ಲಿಲ್ಲ. ಸೊ ತುಂಬಾ ಟೈಮ್ ನಂತರ ಹೋಗ್ತಾ ಇದ್ದೇವೆ. ಸೊ ನಿಮ್ಗೂ ಕೂಡ ತೋರಿಸ್ತೇನೆ, ತುಂಬಾ ಒಳ್ಳೇದಿದೆ ಜಾಗ. ಅದು ಸ್ವಲ್ಪ ಒಳಗೆ ಹೋಗ್ಬೇಕು. ಯಾವ ಪ್ಲೇಸ್ ಬರ್ತದೆ ಅದು? ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್. ಅಲ್ಲಿ ಮೋಡ ಆಗಿದೆ, ಈಗ ಮಳೆ ಬಂದ್ರೆ ನೋಡ್ಬೇಕೀಗ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ಹ್ಯಾಂಗ್ ಮಾಡ್ಬೇಕು. ಬೆಳಿಗ್ಗೆಯಿಂದ ಮಳೆ ಫುಲ್ ಒಳ್ಳೆ ಚಳಿ ಹಿಡ್ದಾಗೆ ಆಗಿತ್ತು ನಮ್ಗೆ ಮನೆ ಒಳಗೆ ಕುತ್ಕೊಂಡು ಅಲ್ಲ. ಇಷ್ಟು ನಮ್ಮ ಮಳೆ ಬಂದು ಫುಲ್ ಚಳಿ ಉಂಟು. ನನ್ನ ಗಂಡನಿಗೆ ಎಷ್ಟು ಚಳಿ ಆದ್ರೂ ಸಹ ನಾಟುದಿಲ್ಲ ಮೈಗೆ. ನಮ್ಗೆ ಒಂಚೂರು ಒಂದರಲ್ಲಿ ಫ್ಯಾನ್ ಇಟ್ರೆ ಸಹ ನಮ್ಗೆ ನಡುಗ್ತದೆ. ಅದಕ್ಕೆ ನಾನ್ ಮತ್ತೆ ಅಮ್ಮ ಯಾವಾಗ್ಲೂ ಫ್ಯಾನ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ ಈ ಟೈಮಲ್ಲಿ, ಮಳೆ ಟೈಮಲ್ಲಿ. ಬಟ್ ಇವ್ರಿಗಂತೂ ಫುಲ್ ಐಸ್ ನೀರಲ್ಲಿ ಹಾಕಿದ್ರೆ ಸಹ ಇವ್ರಿಗೇನು ಚಳಿ ಹಿಡಿಲಿಕ್ಕಿಲ್ಲ. ಹಾಗೆ ತುಂಬಾ ಖುಷಿ ಅಲ್ಲ ಚಳಿ. ಹೌದದೇ, ನಾವು ಇಲ್ಲಿ ನಡುಗ್ತಿದ್ದೆ. ನಾನು ಒಳ್ಳೆ ಚದ್ದರ ಹೊತ್ಕೊಂಡು ಮಲ್ಕೊಂಡಿದ್ದೆ ಒಂದ್ರಲ್ಲಿ ಫ್ಯಾನ್ ಹಾಕಿ. ಅಮ್ಮ ಹೋಗು ನಾಳೆ ಎಲ್ಲಿ ಹೋಗು, ನೀವಿಬ್ರು ಹೋಗಿ ಅಂತ ಹೇಳಿ. ಇಲ್ಲೆಲ್ಲ ಹೋಗುವ, ನಿಮ್ಗೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ನಾನು ನೋಡ್ಲಿಲ್ಲಲ್ಲ. ಓ, ನೀವು ನೋಡ್ಲಿಲ್ವಾ? ಇಲ್ಲ, ನಾನು ನೋಡ್ಲಿಲ್ಲ. ಓಕೆ, ಅದಕ್ಕೆ ಹೋಗುವ ನೋಡುವ ಅಂತ ಒತ್ತಾಯ ಮಾಡಿ ಎಬ್ಸಿದ್ದು. ನಾವು ಸುಮಾರು ಸಲ ಹೋಗಿದ್ದೇವೆ, ಒಳ್ಳೇದುಂಟು ಜಾಗ. ಫುಲ್ ಸಪೂರ ದಾರಿ ಉಂಟು ಇಲ್ಲಿ. ಹಾ, ತುಂಬಾ ಸಪೂರ. ಎದುರುಗಡೆ ಗಾಡಿ ಬಂದ್ರೆ ತುಂಬಾ ಕಷ್ಟ ಉಂಟು. ನಾವು ರಸ್ತೆ ಸಹ ನೆನಪು ಹೋಗಿತ್ತು ನಮ್ಗೆ, ಈಗ ಒಬ್ಬರ ಹತ್ರ ಕೇಳಿ ಬಂದದ್ದು. ಈಚೆ ಅಲ್ಲ ಇದಾ. ಸೊ ಅಂತೂ ಇಂತೂ ಒಂದು ಪಾರ್ಕಿಂಗ್ ಸಿಕ್ಕಿತ್ತು. ಇಲ್ಲಿ ಮಳೆಯಿಂದಾಗಿ ಫುಲ್ ತೆಂಗಿನ ಮರದ ಅಡಿಯಲ್ಲಿ ಇಡ್ಲಿಕ್ಕೆ ಸಹ ಹೆದ್ರಿಕೆ ಗಾಡಿ. ಫುಲ್ ಜನ ಇದ್ದಾರೆ ಇವತ್ತು ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ. ಮಾಸ್ ಒಂದೇ ತೆಗಿ. ಇಲ್ಲಿ ಕೊರೋನಾ ಇರ್ಲಿಕ್ಕಿಲ್ಲ. ಇಲ್ಲಿ ಕೊರೋನಾ ಸ್ವಲ್ಪ ಇರ್ಲಿಕ್ಕಿಲ್ಲ. ನೀವಿಬ್ರು ಒಳ್ಳೆ ಗಟ್ಟಿ ಇಟ್ಕೊಂಡು ನಿಂತಿದ್ರು ಒಳ್ಳೆ ಬಸ್ಸಲ್ಲಿ. ಹೆದರಿಕೆ ಆಗ್ತಾ ಉಂಟು ಬಸ್ಸಲ್ಲಿ ಹೋದಾಗ ಇಬ್ರು ಲೋಕಲ್ ಟ್ರೈನ್ ನಲ್ಲಿ ನಿಂತಾಗೆ ಅಲ್ಗಾಡ್ತದಲ್ಲ. ನಾವು ಎಷ್ಟೋವರೆಗೆ ಬರುವಾಗ ಅಷ್ಟು ಪಬ್ಲಿಕ್ ಇರ್ತಾ ಇರ್ಲಿಲ್ಲ, ಇವತ್ತು ಫುಲ್ ಪಬ್ಲಿಕ್ ಇದ್ದಾರೆ. ನೀವು ಎಷ್ಟೋವರೆಗೆ 4 ವರ್ಷ ಯಾಕೋ ಬಂದದ್ದು? 2 ವರ್ಷ ಮೊದಲು ಅಲ್ಲ, 2 ವರ್ಷ ಮೊದಲು ನಾವು ಎಷ್ಟು ಸಲ, ಸುಮಾರು ಸಲ ಬಂದಿದ್ದೇವೆ. ಆಯ್ತಾ ನಿಮ್ದು ಸಿನೇರಿ ನೋಡಿ? ಹೇಗುಂಟು ಜಾಗ? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಈಗ ಮಳೆ ಬಂದ್ರೆ ಇನ್ನೂ ಖುಷಿ ಆಗ್ತದೆ. ಈಗ ಎಲ್ಲರೂ ನೋಡುವಾಗ ಕೊಡೆ ಉಂಟಲ್ಲ, ನನಗೆ ಸಾಕದು. ನನ್ನ ಹತ್ರ ಉಂಟು. ಸಲ ಅನಿತಾ ಉಂಟವರು, ಅನಿತಾ ಉಂಟು, ಬರ್ಬೋದು. ಮಳೆಯಿಂದಾಗಿ ನೀರು ಸಹ ಫುಲ್ ಇದಾಗಿದೆ ಅಂತ ಹೇಳ್ತಾರೆ. ಎಂದಾಗಿದೆ? ನೀರು ಕಲ್ಲಡಿದೆ ಅಂತ ಹೇಳ. ಕಲ್ಲ ಹಿಡಿದಿದೆ, ತುಂಬಾ ಅಲ್ಗಾಡ್ತದಲ್ಲ. ಅಲ್ಲ, ತುಳುವಲ್ಲಿ ನಾವು ಎಂತ ಹೇಳ್ತಾರೆ, ನೀರು ಕಲ್ಲಡ್ದು ಅಂತ ಹೇಳ್ತಾರೆ. ಕಲ್ಲು ಹಿಡಿದಿದ? ಕಲ್ಲಡ್ ಅಂದ್ರೆ ನೀರು ಬೇರೆ ಕಲರ್ ಒಟ್ಟಿಗೆ ಮಿಕ್ಸ್ ಆಗಿದೆ. ಯಾರಾದ್ರೂ ಕಮೆಂಟ್ ಮಾಡಿ ಆಯ್ತಾ, ನೀರು ಕಲ್ಲಡ್ದು ಅಂತ ಹೇಳುದಕ್ಕೆ ಕನ್ನಡದಲ್ಲಿ ಎಂತ ಹೇಳುದಂತ. ಗಲೀಜುಂಟು ನೀರು. ಹೌದು, ನೀರು ನದಿ ಫುಲ್ ಕಚರ ಮಾಡಿಟ್ಟಿದ್ದಾರೆ, ಎಲ್ಲ ಪ್ಲಾಸ್ಟಿಕ್ ಅದು ಇದೆಲ್ಲ ಹಾಕಿ ಎಲ್ಲ. ನೀವಂತೂ ಬೀಳ್ಲಿಕ್ಕೆ ಇಲ್ಲ ಹಾಗೆ. ನೀ ಬೀಳ್ಬೋದು, ನಾನ್ ಬೀಳೋ ಚಾನ್ಸಸ್ ಉಂಟು. ಕರ್ಕೊಂಡು ಡೇಂಜರ್ ಅಲ್ಲ ಮಾತ್ರ. ಹಿಡ್ಕೊಳ್ಬೇಕು ಮಕ್ಕಳನ್ನೆಲ್ಲ, ಇಲ್ದಿದ್ರೆ ಹೊಟ್ಟೆಯಲ್ಲಿ ಈಗ ಹಾರುದು ಮಾಡುದೆಲ್ಲ ನೋಡುವಾಗ್ಲೇ ಹೆದರಿಕೆ ಆಗ್ತದೆ. ನಂಗೆ ನನ್ನ ಮೊಬೈಲ್ ಬೀಳ್ತದೆ ಅಂತ ಇಲ್ಲಿ ಉಂಟು, ಇದಕ್ಕೆ ಆಗ್ತೀಯಾ? ಆಮೇಲೆ ಒಂದು ದೊಡ್ಡ ಜೋಲಿ ಹಿಡ್ಕೊಂಡಿದೆ. ಅದು ಲೇಖಕರೆಲ್ಲ ರೈಟರ್ ಎಲ್ಲ ಬರ್ತಾರಲ್ಲ, ರಿಪೋರ್ಟರ್, ಫುಲ್ ಪೇಪರ್ ಪೆನ್ ಎಲ್ಲ ಕೈಯಲ್ಲಿ ಫುಲ್ ಏನಾದ್ರು ಮತ್ತೆ ಇದನ್ನೆಲ್ಲ ನೋಡಿ ಒಂದು ಮಂಡೆಗೆ ಏನಾದ್ರು ಐಡಿಯಾ ಬಂದ್ರೆ ಬರ್ಕೊಳ್ಳುವ ಅಂತ, ಏನಾದ್ರು ಬರೆಯುವ ಅಂತ ಲೇಖನ. ಸಂಡೇ ಅಲ್ಲ, ಪಬ್ಲಿಕ್ ತುಂಬಾ ಬರ್ತಾ ಇದ್ದಾರೆ. ಮೊದಲೆಲ್ಲ ಅಷ್ಟು ಪಬ್ಲಿಕ್ ಇದು ಫೇಮಸ್ ಇರ್ಲಿಲ್ಲ, ಈಗ ಸ್ವಲ್ಪ ಫೇಮಸ್ ಆಗಿದೆ. ಫೇಮಸ್ ಅಂದ್ರೆ ಪಬ್ಲಿಕ್ ತುಂಬಾ ಬರ್ತಾ ಇದ್ದಾರೆ.
ನೋಡ್ಲಿಕ್ಕೆ ನೋಡಿ ಹಳೇದು ಎಷ್ಟು ವರ್ಷ ಹಳೇದಾ? ಗೊತ್ತಿಲ್ಲ, ಹಳೆದಂತ ನೋಡ್ಲಿಕ್ಕೆ ಬರೋದು. ಅಳ್ತಾ ಇದ್ರು ಆರ್ಮಿ ಕಬ್ಬಿಣವೆಲ್ಲ ಖಾಲಿ. ಆರ್ಮಿಯವ್ರು ಕಟ್ಟಿದ್ದು. ಯಾವ್ದು ಇದು? ನಿಮ್ಗೆ ಯಾರು ಹೇಳಿ? ಅದು ಸ್ಟೋರಿ ಬರ್ದಿವಲ್ಲ ಎಲ್ಲಿ ಬರ್ದಿದ್ದಾರೆ? ಅಲ್ಲಿ ಮೇಯವ್ರು ಕಟ್ಟಿದ್ದಕ್ಕೆ ಎಷ್ಟದ ಇದೆ. ಅಲ್ಲಿ ಹೋಗೋ ಗೋಬಿ ಮಂಚೂರಿ ತಿಂದು ಹೋಗೋದು. ಎಲ್ಲಿ? ಅಲ್ಲಿ ಅಂಗಡಿ ಉಂಟಲ್ಲ, ನೀವು ಅದಕ್ಕೆ ಬರುದು ಕಾಣ್ತು. ಅಲ್ಲಿ ತೆಡ್ಕೊ ಅಲ್ಲಿ ಈಚೆ ಹೋಗೋದು, ಡೈಲಿ ಹೋಗೋದು ಬಗ್ಗೆ. ಇದು ಬೈಕಲ್ಲಿ ಹೋಗ್ತದೆ ಇದ್ರಲ್ಲಿ ಆಮೇಲೆ ಅಲ್ಲ ಅದೇ ಅಮ್ಮ ಫುಲ್ ಯಾವಾಗ ಇಳಿತಾರೆ ಅಂತ ಇದ್ದಾರಂತೆ. ಎಂತ ಹೇಗಿದ್ದು, ಯಾವ್ದ್ರಲ್ಲಿ ಇದ್ದೀರಿ ನೀವು? ಅಲ್ಲ ಗ್ಯಾಸಲ್ಲಿ ಇದ್ದಾಗಿದ್ದೇನೆ ನಾನು. ಅಷ್ಟೇ ಅಲ್ಲ ನಂಗೆ ದೂರದ ಬೇಡ 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 ಬೇಡವಾ ಹೋಗೋ, ಹೆದರಿಕೆ ಆಗ್ತಾ ಉಂಟು. ಹೆದರಿಕೆ ಡೈರೆಕ್ಟ್ ನೀರಿಗೆ ಮತ್ತೆ ಸಮುದ್ರ ನೋಡಿದ್ರೆ ಖುಷಿ, ಅದು ಸಮುದ್ರಕ್ಕೆ ಹತ್ತಿರ ಹೋಗ್ಲಿಕ್ಕೆ ಹೆದರಿಕೆ ಆಗುದು. ನೀರ್ ಸಹ ಹಾಗೆ. ಅಲ್ಲ ನೀವು ಒಂದ್ಸಲ ಹೋದ್ರೆ ಮತ್ತೆ ನಿಮ್ಮ ಹೆದರಿಕೆ ಹೋಗ್ತದೆ. ನಾನು ಇಷ್ಟ ಒಂದು ನೀರಿಗೆ ಮುಳುಗಿದ್ರೆ ಮತ್ತೆ ಹೆದರಿಕೆ ಹೋಗ್ತದೆ. ಮುಳುಗುದೆ ಸಮುದ್ರಕ್ಕೆ ಹೋದ್ರೆ ಎದ್ರೆ ಇಲ್ಲ, ಹೆದರಿಕೆ ಸೇರುದಿಲ್ಲ, ಏನ್ ಸೇರುದಿಲ್ಲ. ಅಲ್ಲಿ ಕೆಳಗೆ ಬರುವಾಗ ಒಂದು ಹೋಟೆಲ್ ಉಂಟು, ಅಲ್ಲಿ ಒಳ್ಳೆ ಘಮ ಘಮ ಪರಿಮಳ ಬರ್ತಿತ್ತು, KFC ಪರಿಮಳ ಬರ್ತಿತ್ತು ನನಗೆ. ನನ್ನ ಹಸ್ಬೆಂಡ್ ಫುಲ್ ರೆಡಿಯಲ್ಲಿದ್ರು ಕೆಳಗೆ ಇಳಿಯುವಾಗ, ಈಗ ಏನಾದ್ರು ತಿಂದು ಅಂತ ಅಮ್ಮ ವೈದ್ಯ. ಸುಮ್ಮನೆ ಕುತ್ಕೊಂಡು ತಿನ್ನುದೇ ಅಂತ. ಏನು ಒಂದು ನಿಮಿಷ, ಅಲ್ಲ ಫುಲ್ ರೆಡಿಯಲ್ಲಿದ್ದ ಹೋಗಿ ಅದೆಂತದಲ್ಲಿ ಹೋಗಿ ಕುತ್ಕೊಂಡು ತಿನ್ನುದಂತೆ. ಅದೇ ಓಡಿಸಿದ್ದಾರೆ. ಸುಮ್ಮನೆ ಹೋದ್ರಿ. ಈಗ ಬೇಗ ಗೋಬಿ ಮಂಚೂರಿ ಬೇಕಾ? ಒಂದ್ ಪ್ಲೇಟ್ 2 ಪ್ಲೇಟ್? 2 ಪ್ಲೇಟ್. ಅದು 1 ಪ್ಲೇಟ್ ಇಷ್ಟ ಗೋಬಿ ಮಂಚೂರಿ. ಅಲ್ಲಿ ಪರಿಮಳ ಬರ್ತಿದಲ್ಲ, ಹಾ ಸಾಲಿಡ್ ಪರಿಮಳ ಬರ್ತಿದ್ದು. ಚಲೋ ಅಡ್ಡಿಲ್ಲ, ನೆಕ್ಸ್ಟ್ ಟೈಮ್ ಐಸ್ ಕ್ರೀಮ್ ತಿಂದ ಸೀದಾ ಅಂಗಡಿಗೆ ಅಮ್ಮನಿಗೆ ಹೇಳುದು, ಅಂಗಡಿಗೆ ಕರ್ಕೊಂಡು ಹೋಗುದು, ಅಮ್ಮನಿಗೆ ಗೊತ್ತಾಗುದು ಇಲ್ಲಿ ಹೋಗ್ತಿದ್ದ ಅಂತ. ಸೊ ಇವಾಗ ಮಳೆ ಸ್ಟಾರ್ಟ್ ಆಯ್ತು, ನಾವು ಬೇಗ ಬಂದದ್ದು ಒಳ್ಳೇದಾಯ್ತು. ಸ್ವಲ್ಪ ನಾವು 4 ಗಂಟೆಗೆ ಬರ್ಬೇಕಂತ ಎಣಿಸಿದ್ದು. ಮತ್ತೆ ನೀವು ಮಲಗಿದ್ದೀರಿ ಇಬ್ರು. ಹೌದು, ಇಷ್ಟು ಚಳಿ ಇದ್ದಿದ್ರೆ ನಾನ್ ಸಹ ಒಳ್ಳೆ ಬೆಡ್ಶೀಟ್ ಹಾಕೊಂಡು ಫುಲ್ ಅಲ್ಲೇ ಮತ್ತೆ ನಿದ್ರೆ ಬಂತು ನನಗೆ. ಒಳ್ಳೆ ವೆದರಿಗೆ ಯಾರಿಗೆ ಹುಚ್ಚಿಡ್ದಿದೆ ಹೊರಗೆ ಬರ್ಲಿಕ್ಕೆ. ಹೌದದೇ, ಇಷ್ಟು ಪಬ್ಲಿಕ್ ಇದ್ದಾರೆ ಎಲ್ಲ. ನಾವೊಂದು 3-4 ಗಂಟೆಗೆ ಬರ್ಬೇಕಂತ ಎಣಿಸಿದ್ದು, ಮತ್ತೆ 5 ಆಯ್ತು ಹೊರಡುವಾಗ. ಚಲೋ ಅಡ್ಡಿಲ್ಲ, ಮಳೆ ಒಂದು ಸಿಗ್ಲಿಲ್ಲ ಒಳ್ಳೆ. ಈಗ ಚಳಿ ಆಗೋದಿಲ್ಲ ನಿಮಗೆ? ಈಗ ಚಳಿ ಆಗೋದಿಲ್ಲ? ಸೊ ಇವಾಗ ತಾನು ನಾವು ಮನೆಗೆ ಬಂದ್ವಿ. ನಾವು ಐಸ್ ಕ್ರೀಮ್ ತಿಂದು ಮತ್ತೆ ಅಮ್ಮನ ಮನೆಗೆ ಹೋಗಿ ಒಳ್ಳೆ ಪಟ್ಟಂಗ ಎಲ್ಲ ಮಾಡಿ ಬಂದದ್ದು. ಸೊ ಈಗ ಅಮ್ಮನಿಗೆ ಫುಲ್ ಚಳಿ ಆಗಿದೆ. ಬರ್ತಾ ಬರ್ತಾ ಜೋರು ಮಳೆ ಬರ್ತಾ ಇದ್ದಿತ್ತು. ಸೊ ಇನ್ನೊಬ್ರು ಇವಾಗ ಅಡಿಗೆ ಮನೇಲಿದ್ದಾರೆ, ಹುಡುಕ್ತಾ ಇದ್ದಾರೆ ಏನ್ ಸಿಗ್ತದೆ ತಿನ್ಲಿಕ್ಕೆ ಅಂತ. ಅಲ್ಲ ಎಂತ ಹುಡುಕ್ತಿದ್ದದ್ದು ನೀವು? ಚಿಕನ್ ಟೇಸ್ಟ್ ಮಾಡಲಿಕ್ಕೆ. ಇನ್ನೊಬ್ರನ್ನ ತೋರಿಸ್ತೀನಿ. ಇನ್ನೊಬ್ರು ಬಂದು ಹೇಗುಂಟು ಚಳಿ? ಅಯ್ಯೋ ಚಳಿ ಜೋರು, ಬಟ್ಟೆ ಎಲ್ಲ ಸ್ವಲ್ಪ ಚಂಡಿ ಆಗಿದೆ. ಚಳಿ ಒಳ್ಳೆ ಗಮ್ಮತ್ತು. ಹೌದದೇ, ಇವತ್ತು ಊರಿನ ಚಳಿ. ವೀಕೆಂಡ್ ನಮ್ದು ಒಳ್ಳೆ ರೀತಿಯಲ್ಲಿ ಎಂಡ್ ಆಯ್ತು ವೀಕೆಂಡ್. ನಾಳೆ ರಜೆ ಅಲ್ಲ? ಇವ್ರು ಫುಲ್ ಖುಷಿಯಲ್ಲಿದ್ದಾರೆ, ನಾಳೆ ಸಹ ರಜೆ ಅವರಿಗೆ. ಸೊ ಅಷ್ಟಮಿ ಲೆಕ್ಕದಲ್ಲಿ. ಸೊ ನಾಳೆ ಏನ್ ಪ್ಲಾನ್ ನಿಮ್ದು? ಅಂದ್ರೆ ನಾಳೆ ಪ್ಲಾನ್ ನೋಡುವ ಏನಂತ. ಇಲ್ಲಾದ್ರೂ ಹೋಗುವ ಸಾಯಂಕಾಲ ತಿರುಗಾಡಿ ಪುನಃ ಬೇರೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗು. ನಮ್ಮದು ಬರೀ ಇದಾಯ್ತು. ಹೌದು, ಮತ್ತೆ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಆಯ್ತಾ, ಯಾವ್ದಾದ್ರು ಒಳ್ಳೆ ಐಸ್ ಕ್ರೀಮ್ ಪಾರ್ಲರ್ ಉಡುಪಿಯಲ್ಲಿ ಹಾಗೆಲ್ಲ ಇದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಮೊದ್ಲೊಂದು ಉಡುಪಿಯಲ್ಲಿ ಇದಿದೆ ಅಂತ ಹೇಳ್ತಾರೆ, ಪೋಲಾರ್ ಬಿಯರ್ ಅಂತ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದ್ದಿತ್ತು. ಅಲ್ಲಿ ಒಂದು ನಮ್ಮ ಫೇವ್ರೆಟ್ ಐಸ್ ಕ್ರೀಮ್, ನನ್ನದು ಸ್ಪೆಷಲಿ ಡೆತ್ ಬೈ ಚಾಕ್ಲೇಟ್ ಅಂತ ಒಂದು ಸಿಗ್ತಾ ಇದ್ದಿತ್ತು, ತುಂಬಾನೇ ಆಸಮ್ ಇದ್ದಿತ್ತು. ಸೊ ನಾನು ಪ್ರತಿ ಸಲ ಹೋದಾಗ ಅದೇ ತಗೊಳ್ತಾ ಇದ್ದೆ. ಬಟ್ ಈಗ ಅದು ಕ್ಲೋಸ್ ಆಯ್ತು. ಮತ್ತೆ ಈಗ ಸರಿಕಟ್ ನಂಗೆ ಅಷ್ಟೊಂದು ಯಾವುದು ಕೂಡ ಐಸ್ ಕ್ರೀಮ್ ಪಾರ್ಲರ್ ಒಳ್ಳೇದು ಸಿಗ್ಲಿಲ್ಲ. ಬಟ್ ಇವತ್ತು ಹೋದದ್ದು ನಮ್ಗೆ ಈಗ ತುಂಬಾ ಒಳ್ಳೇದಾಗಿದೆ. ಅದು ದೊಡ್ಡನಗುಡ್ಡೆ ಗುಂಡಿಬೈಲ್ ರೋಡ್ ಉಂಟಲ್ಲ, ಆ ರೋಡಲ್ಲಿ ಅದು ಐಸ್ ಕ್ರೀಮ್ ಪಾರ್ಲರ್ ಬರ್ತದೆ, ಮೈ ಡ್ರೀಮ್ಸ್ ಅಂತ. ನಾನು ಹಾಟ್ ಚಾಕ್ಲೇಟ್ ಫಸ್ಟ್ ಟ್ರೈ ಮಾಡಿದ್ದು, 8 ನಂಬರ್. ಇದು ಬಿಟ್ರೆ ಬೇರೆ ಗೊತ್ತಿಲ್ವಾ? ಪ್ರಸಾದ ಖಾಲಿ ಮಾಡೋದು.